ಆಧುನಿಕ ಕೃಷಿಕರೆಂದೇ ಹೆಸರು ಪಡೆದಿರುವ ಅಬೂಬಕರ್ ಅವರು ಹಡಿಲು ಬಿದ್ದಿರುವ ಬಂಜರು ಭೂಮಿಯನ್ನು ಹದಗೊಳಿಸಿ ಭತ್ತ ಬೇಸಾಯ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಕಾರ್ಕಳ ತಾಲೂಕಿನ ಸಾಣೂರಿನಲ್ಲಿ ಗ್ರಾಮದ ಮುರತಂಗಡಿ ಎಂಬಲ್ಲಿ ಪದವೀಧರ ಹಾಗೂ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿರುವ ಅಬೂಬಕರ್ ಅವರು 4 ವರ್ಷದಿಂದ ಹಡಿಲು ಬಿದ್ದ ಬಂಜರು ಭೂಮಿಯನ್ನು ಹದಗೊಳಿಸಿ ಭತ್ತ ಬೇಸಾಯ ಮಾಡಿಕೊಂಡು ಬರುತ್ತಿದ್ದಾರೆ. ಇವರ ಈ ಕಾಯಕಕ್ಕೆ ಉಪನ್ಯಾಸಕಿಯಾಗಿರುವ ಪತ್ನಿ ಆಸ್ಮಾ ಕೂಡ ಸಾಥ್ ನೀಡಿದ್ದಾರೆ. ಇತ್ತೀಚೆಗೆ ಹಡಿಲು ಬಿದ್ದಿರುವ 1.5 ಎಕರೆಯಷ್ಟು ಗದ್ದೆಯನ್ನು ಹದಗೊಳಿಸಿ ಸುಮಾರು 105 ಜಾತಿಯ ಭತ್ತವನ್ನು ಬಿತ್ತಿ ಯಶಸ್ವಿಯಾಗಿ 105 ಬಗೆಯ ಭತ್ತದ ಬೆಳೆಯನ್ನು ತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ರೀತಿಯ ಕೃತಕ ಗೊಬ್ಬರ ಹಾಗೂ ವಿದೇಶಿ ತಳಿಯ ದನದ ಹಟ್ಟಿ ಗೊಬ್ಬರವನ್ನು ಗದ್ದೆಗಳಿಗೆ ಉಪಯೋಗಿಸದೆ ಗದ್ದೆಯಲ್ಲಿರುವ ಆ ಮಣ್ಣಿನಲ್ಲಿರುವ ಸತ್ವ ಕೇವಲ ಮಳೆ ನೀರಿನಿಂದಲೇ ಭತ್ತದ ನಾಟಿ ಮಾಡುವುದು ಅವರ ವೈಶಿಷ್ಟ್ಯವಾಗಿದೆ. ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಅಬೂಬಕರ್ ಅವರಿಗೆ ಮೂಡಬಿದ್ರೆ ನಮ್ಮ ನಾಡು ಒಕ್ಕೂಟದ ಪದಾಧಿಕಾರಿಗಳು ಬೇಸಾಯ ಮಾಡುವ ಸ್ಥಳಕ್ಕೆ ಬಂದು ಅವರ ಕಾರ್ಯವನ್ನ ಮೆಚ್ಚಿ ಶಾಲು ಹೊದಿಸಿ ಫಲಪುಷ್ಪವನ್ನ ನೀಡಿ ಸನ್ಮಾನಿಸಿದ್ದಾರೆ. ಈ ಸಂದರ್ಭ ಅಬ್ದುಲ್ ಹಮೀದ್ ಮೂಡಬಿದ್ರೆ, ಹುಸೇನ್ ಹೈಕಾಡಿ, ಅಶ್ರಫ್ ಮೂಡಬಿದ್ರೆ, ಮದೀನ್ ಮೂಡಬಿದ್ರೆ ಮುಂತಾದವರು ಉಪಸ್ಥಿತರಿದ್ದರು. ನಾವು ಸುಮಾರು 25 ಎಕರೆ ಜಾಗದಲ್ಲಿ ಹಾಳು ಬಿದ್ದ ಜಾಗವನ್ನು ಅವರು ತನ್ನ ಸ್ವಂತ ಪ್ರಯತ್ನದಿಂದ ಅದನ್ನು ಒಂದು ಕೃಷಿಯನ್ನು ಮಾಡಿದ್ದಾರೆ. ಭಾಳಷ್ಟು ಖುಷಿಯಾಗ್ತಾ ಇದೆ. ಯಾಕಂತೇಳಿದರೆ ಇಂದಿನ ಜನಾಂಗ ಏನೇನು ಹೇಳಿದರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದರ ಮೂಲಕ ತನ್ನನ್ನು ತೊಡಗಿಸಿಕೊಳ್ತಾರೆ. ಆದರೆ ಅಬೂಬಕರ್ ಅವರು ಆ ರೀತಿ ಮಾಡ್ತಾ ಇಲ್ಲ. ಹಾಳು ಬಿದ್ದ ಜಾಗವನ್ನು ಅದನ್ನು ಕೃಷಿಗೆ ಉಪಯೋಗಿಸಿಕೊಂಡು ಸುಮಾರು 105 ಒಂದು ಗಿಡಗಳ ಇದನ್ನು ಇಲ್ಲೂ ಸಾವಯವ ಭತ್ತದ ಅವನ್ನು ಇವರು ಈಗಾಗಲೇ ಇಲ್ಲಿ ನೆಟ್ಟಿದ್ದಾರೆ. ಅದ್ರ ಜೊತೆಗೆ ತಳಿಯ ದನಗಳು ಇರ್ಬೋದು ಅಥವಾ ಬೇರೆ ಬೇರೆ ತೆಂಗಿನ ಸಸಿ ಇರ್ಬೋದು, ಬೇರೆ ಬೇರೆ ಸಸಿಗಳನ್ನು ಈ ಎಕರೆಗಳ ಜಾಗದಲ್ಲಿ ಅವರು ನೆಟ್ಟಿದ್ದಾರೆ. ಬಹುಶಃ ಭಾಳ ಸಂತೋಷ ಆಗ್ತಾ ಇದೆ. ಈ ಪರಿಸರ ನೋಡುವಾಗ ನಮಗೂ ಆಸಕ್ತಿ ಆಗ್ತಿದೆ. ಕೃಷಿಯನ್ನು ನಾವು ಸಹ ತೊಡಗಿಸ್ಕೊಳ್ಬೇಕು ಅನ್ನುವ ಆಸೆ ನಮಗೂ ಸಹ ಬರ್ತಾ ಇದೆ. ಅಬೂಬಕರ್ ಅವರು ಹೋಟೆಲ್ ಉದ್ಯಮಿ ಆದರೂ ಸಹ ಅದರ ಜೊತೆಗೆ ಈ ಒಂದು ಕೃಷಿಯನ್ನು ಸಹ ಅವರು ತೊಡಗಿಸಿಕೊಂಡಿದ್ದಾರೆ.